ಪಜಿರಡ ಗುಡ್ಡೆ ಸೀಮೆಡು ನಲಿಪು ನಡಕೆ ದಾನಡಾವಳಿ. ತುಳುನಾಡಿನ ಸಂಪ್ರದಾಯ ಆಚರಣೆಯಲ್ಲಿ ಪತ್ತನಾಜೆ ಅತ್ಯಂತ ಮಹತ್ವದ ದಿನ. ವೃಷಭ ಮಾಸ ಅಂದರೆ ತುಳು ಪಂಚಾಂಗದಲ್ಲಿ ಬೇಷ ತಿಂಗಳು. ಈ ತಿಂಗಳ 10ನೇ ದಿನವೇ ಪತ್ತನಾಜೆ. ಇದು ಸಾಮಾನ್ಯವಾಗಿ ಮೇ ತಿಂಗಳ 24ರಂದು ಬರುತ್ತದೆ. ಅಧಿಕ ಮಾಸವಿದ್ದರೆ ಮೇ 25ರಂದು. ಕೃಷಿ ಪ್ರಧಾನ ಹಿನ್ನೆಲೆಯಲ್ಲಿ ಪತ್ತನಾಜೆಗೆ ಮಹತ್ವವಿದೆ. ಎಲ್ಲ ರೀತಿಯ ಸಂಭ್ರಮಾಚರಣೆಗಳನ್ನು ಮುಗಿಸಿ ಇನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಸೂಚನೆಯೇ ಪತ್ತನಾಜೆ. ಹಾಗಾಗಿಯೇ ಪತ್ತನಾಜೆಯೊಂದಿಗೆ ಎಲ್ಲ ದೇವಾಲಯಗಳು ಜಾತ್ರೆ ಉತ್ಸವಗಳಿಗೆ ತೆರೆ ಬೀಳುತ್ತದೆ. ದೊಡ್ಡ ನೇಮಗಳು ಇನ್ನೂ ನಡೆಯುವುದಿಲ್ಲ. ಯಕ್ಷಗಾನ ಮೇಳಗಳ ತಿರುಗಾಟಕ್ಕೆ ತೆರೆ ಬೀಳುತ್ತದೆ. ತುಳುನಾಡಿನಲ್ಲಿ ದೈವದೇವರ ಆರಾಧನೆ ವಿಶೇಷವಾಗಿದ್ದು ಇವೆಲ್ಲವೂ ಜಾರ್ದೆ ತಿಂಗಳಲ್ಲಿ ಪ್ರಾರಂಭವಾಗಿ ಬೇಷ ತಿಂಗಳ 10ನೆಯ ದಿನ ಸಮಾಪ್ತಿಯಾಗುತ್ತದೆ. ಜೂನ್ 1ರಿಂದ ಮಳೆಗಾಲ ಆರಂಭವಾಗುವುದರಿಂದ ಅದಕ್ಕಿಂತ ಮೊದಲು ಹೊರಗಿನ ಸಂಭ್ರಮಾಚರಣೆಗಳನ್ನು ಮುಗಿಸಿ ಕೃಷಿ ಚಟುವಟಿಕೆಗೆ ಸಿದ್ಧವಾಗಬೇಕು ಎನ್ನುವುದು ಇದರ ಸೂಚನೆಯಾಗಿದೆ. ಜೂನ್ ಮೊದಲ ವಾರದಲ್ಲಿ ಮಳೆಗಾಲ ಆರಂಭವಾಗುತ್ತದೆ. 10ನ ಅವಧಿಯಿಂದ ಅದರ ನಡುವಿನ ಅವಧಿಯಲ್ಲಿ ಕೃಷಿಗೆ ಗದ್ದೆಗೆ ಹಸನು ಮಾಡಬೇಕು. ನೀರಾಶ್ರಯ ಇದ್ದವರು ಬಿತ್ತನೆ ಮಾಡಬೇಕು. ಮಳೆ ಬಂದ ಕೂಡಲೇ ನೇಜಿ ನಾಟಿಗೆ ಅನುಕೂಲ ಎನ್ನುವುದು ಹಿಂದಿನ ಲೆಕ್ಕಾಚಾರ. ಈಗ ಕೃಷಿ ಚಟುವಟಿಕೆಗಳಿಗೂ ಪತ್ತನಾಜೆ ತುಂಬ ಸಂಬಂಧವೇನೂ ಉಳಿದಿಲ್ಲ. ಎಲ್ಲ ಕುಟುಂಬ, ದೇವಸ್ಥಾನ, ಗ್ರಾಮ, ಊರಿನ ದೇವಸ್ಥಾನಗಳಲ್ಲಿ ನೇಮ ಕೋಲಗಳು ಕೊನೆಗೊಳ್ಳುವುದರಿಂದ ಪತ್ತನಾಜೆ ದಿನ ಕೊನೆಯದಾಗಿ ಅಗೇಲು ಬೆಳೆಸುವ ಸಂಪ್ರದಾಯ ಇರುತ್ತದೆ. ಹೆಚ್ಚಾಗಿ ಮನೆಗಳಲ್ಲಿರುವ ಮಣೆ ಮಂಚವುಗಳಲ್ಲಿ ಪೂಜಿಸುವ ದೈವಗಳಿಗೆ ಪತ್ತನಾಜೆ ತಂಬಿಲ ನಡೆಯುತ್ತದೆ. ಇದರಲ್ಲಿ ಮನೆ ಮಂದಿ ಎಲ್ಲರೂ ಒಟ್ಟಾಗಿ ಸೇರುತ್ತಾರೆ. ಜಾಗದ ದೈವಗಳಿಗೂ ಪರ್ವ ಮಾಡುತ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ಪತ್ತನಾಜೆಯ ದಿನದಂದು ವಿಶೇಷ ಪರ್ವಗಳು ನಡೆದು ಬಾಗಿಲು ಹಾಕುವ ಕ್ರಮವೂ ಇದೆ. ಯಕ್ಷಗಾನ ಮೇಳಗಳ ತಿರುಗಾಟಕ್ಕೂ ಪತ್ತನಾಜೆಯಿಂದಲೇ ಮಂಗಳ ಹಾಡಿ ಗೆಜ್ಜೆ ಬಿಚ್ಚಲಾಗುತ್ತದೆ. ಮೇಳಗಳ ಜೊತೆ ತಿರುಗಾಟದಲ್ಲಿದ್ದ ಕಲಾವಿದರಿಗೆ ಇನ್ನು 6 ತಿಂಗಳ ಕಾಲ ರಜಾ ಸಂಭ್ರಮ. ಆದರೆ ಈಗ ಒಳಾಂಗಣ ಯಕ್ಷಗಾನ ಪ್ರದರ್ಶನ ಹೊರ ಜಿಲ್ಲೆ, ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲೂ ಯಕ್ಷಗಾನ ಪ್ರದರ್ಶನ ನಡೆಯುವುದರಿಂದ ಈ ಅವಧಿಯಲ್ಲಿ ಕಲಾವಿದರು ಬಳಸಿಕೊಳ್ಳುತ್ತಾರೆ. ಪಚ್ಚ ಪಜಿರಡ